ಚಾಮುಂಡೇಶ್ವರಿ ಭದ್ರಕಾಳಿ ಓಂಕಾರ ಸ್ವರೂಪಿಣ ಸತ್ಯ ಅಂಚನೆ ರಾವಕೊಂಡ ಪಾಯಕಾರ 10 ಸಂಸಾರ ಸೇರಿದು 10 ಜೋಕುಲು ಒಂಜಪ್ಪೆ ಜೋಕುಲಿಗೆ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯ ಒಂಜಿನಂಕ ಬ್ರಹ್ಮತ್ವ ನೂಲು ಪಾಲು ಸ್ಥಾನಮಾನ ಮಡಸ್ಥಾನ ಪತ್ತಕರೆ ಮಾಗಣೆ ಕೂಳ್ದಿ ರಾಜ ನಂಬುರಿ ಸಂಸಾರ ಪೊದ್ದೆ ಇಷ್ಟೇ ಬಂಧು ಬಾಂಧವ್ಯನ ತನುಮದ್ಯುಡು ಅಪ್ಪ ಚಾಮುಂಡೇಶ್ವರಿ ಅಂತೀನಿ ನಾರಾಯಣ ಬಂಟಾಗ ರಾಜ್ಯ ಕೂಡಿ ಕಲಾ ಕುಟುಂಬದ ತನುಮದ್ಯುಡು ಸಂಸಾರದ ಭಕ್ತಿದು ಜರಳಾಡಿದ ಮಣ್ಣಿಡು ತರತಗ್ಗಾದ ಪ್ರಾರ್ಥನೆ ಏನಿಕಾಲದ ಮನ್ನ ಏನಿಕಾಲದ ಮಾಯನಪ್ಪೆ ಏನಿಕಾಲುಡು ಜಲತೂದು ನೆಲೆಯಾತರ ಪಣಪಣ ವಿಚಾರ ಮಿತು ಸ್ವಾಮಿ ತಾಯಿನ ಮಾಯ ಭಂಡಾರ ಗೋಚಾರ ಇನಿತ ಪುಟುಡು ನಂಬಿ ಸಂಸಾರ ಅಪ್ಪೆ ಜೋಕುಲು ಮೆಗ್ಗಿ ಪಲೆ ತಗೆ ತಂಗಡಿ ಎಲ್ಲಿ ಮಲ್ಲೆ ಆಣು ಪೊನ್ನು ರಾಸಿದ ಕುಲಕೋಟಿ ಕುಟುಂಬ ಈ ಪಂಚಾವರಣದ ಮಂದಿರ ಸರ್ವ ಸತ್ಯಕ್ಕೆ ತರತಕ್ಕ ಒಂದು ನಮ್ಮ ರಾಜ್ಯಡೆ ರಾಜಾವಾರ ಮಕರಂಚಿತ್ನ ಒಳಚಪ್ಪೆ ಉಳ್ಳಾದಿನ ಮಹಾಪೂಜೆಗೆ ತರತಕ್ಕದ್ದು ಭೂಮಿಡೆ ಏರಿಕೆದ ಮಣ್ಣಿಡೆ ನೆಲೆಯಾಂಗಿತ್ನ ನಾಗದೇವರನ್ನ ಚಿತ್ತೂರು 21 ಅಧಿಕಾರಡೆ ಕಾತೊಂದೇವತ ಸದಾ ನಂದಿಕೇಶ್ವರ ದೇವರನ್ನ ಬಲಾಬರಿಕಿನ ತುಂಬುತ್ತಿದೆ ಸಾರಾಳು ವಿಳ್ಯಮಾನ ದೈವತ ಆಧಾರ ಮೂವೇರಿ ಬೈದೇರಿ ಕೋಟಿ ಚಿನ್ನರನ್ನ ಪಂತೋನು ಬದಲುತ್ತೆ ಸರದ ನಾಗದೇವರನ್ನ ಚಿತ್ತೋನು 21 ಎತ್ತರದ ಬೆಟ್ಟಡೆ ವೆರಿನಚಿತ್ನ ಚಾಮುಂಡೇಶ್ವರಿ ದೇವಿನ ಬಲಾಬರಿಕಿನ ತುಂಬುತ್ತಿದೆ ನಮ್ಮ ಗ್ರಾಮನೇ ಕಾತೊಂದಿರದ ಪರಮಾತ್ಮ ಬಂದಿರನ ಕರ್ತಲದ ನಿರುಪುಗೆ ತರತಕ್ಕದು ಖಂಡಿಕದ ಪರಿವಾಸಕರನ್ನ ತುಂಬುತ್ತೀರು ದಾದನ ದೇವರು ದೇಶದಿಂದ ಪಾಯನ ಸಾರಿ ಕೇರಳ ದಿನಮಾನ ಕಡಪಾಯಿ ಕೈಲಿ ದೀನ ಸುತ್ತಿಗೆ ಮತ್ತು ಸುತ್ತಾಮಲ್ಲ ಮಧುರಚಿತ್ತ ಮಹಾಪೂಜೆ ಜಪರಾಯಿನ ಬಾಲ್ಭಂಡಾರ ಏರಾಯಿ ಗದ್ದಿಗೆ ಕೊರ್ಪಾಯಿ ಪಡೆರಿ ಕೊರಿಯನ್ನೆ ಕೊಯ್ಪಾಯಿ ಮಂಡಲ ದೀಪಾಯಿ ಓಮ ಲೆಪ್ಪಾಯಿ ಬೀರ ಕಟ್ಟಾಯಿ ನೇಮ ಪೋಪಾಯಿ ಗಗ್ಗರ ಎರಾಯಿ ಬಲಿ ಪಾರಾಯಿ ದಪ್ಪರ ಕಟ್ಟಾಯಿ ಒಳಗೆ ಅನೇಕ ತರತಾಳು ನಿಟ್ಟು ಸ್ವಾಮಿನ ಚಿತ್ತೋಡ್ಪತ್ತನ್ನು ಏರ್ಪಿಸಿ ಭೂಮಿದೇವಿನ ಚಿತ್ತುತ್ತಲು ಪೂರ್ವಡು ಕ್ರಿಯಾತ್ಮ ಪಾಲ್ಮುತ್ತಲ್ಲಿ ಬೆಪ್ಪುಲ ರಾಜರು ಮೈಸೂರು ಮಹಾತ್ಮ ಪಾರ್ಕೆಲ್ಲಿ ಚಾಮರಾಜ ಒಡೆಯರ್ನ ಪಾರ್ಕೆಲ್ಲಿ ಭೀಮಾಯತ್ನ ಪಾಲ್ಮುತ್ತಲ್ಲಿ ನಾರಾಯಣದೇವರ ಬಂಟ ಗಣಪತಿ ಭಟ್ರು ಭೀಮ್ ಭಟ್ರು ಯಲ್ಲಪ್ಪ ಗೌಡೆ ಮಲ್ಲಪ್ಪ ಗೌಡೆ ಕತ್ತಾರಕಾನ ಕರ್ಪ ಸಂಕುಳು ಆನೆಕಲ್ಲಡಿ ಜೇರಿಸ್ನ ಪಾಲ್ಮುತ್ತಲ್ಲಿ ಮಂಗಲಿ ಬಾರಸನ್ನ ಪಾಲ್ಮುತ್ತಲ್ಲಿ ಕೊಲ್ಲೂರು ಪಾಲ್ಮುತ್ತಲ್ಲಿ ಮುಲ್ಕಿ ವರ್ಮ ಮಾತ್ಮ ಪಾಲ್ಮುತ್ತಲ್ಲಿ ಸತ್ತುಕುತ್ತು ನಾನು ರಾಜ್ಯ ಒಣಿ ಮಾತನೆ ಗ್ರಾಮಸ್ಥರು ಧರ್ಮೋಲ್ಲಾತ್ಮ ಪಾಲ್ಮುತ್ತಲ್ಲಿ ರಾಜ್ಯದೊತ್ತಿಗೆಡೆ ದೇವರಪ್ಪನಡಿ ದೈವದ ಪಾಲಿಡಿ ಮಾಯದ ತಟ್ಟಡಿ ಉಲ್ಲಾಸನ ಚಿತ್ತೋಡು ಚಾಮುಂಡೇಶ್ವರಿ ನಾರಾಯಣರುಂಟ ಪತಿಪೂರ್ಣ 14 ದಿಂಗಿರೆ ಆಕಾಶ ಗುಡ್ಲೆ ಭೂಮಿಗೆರಗಲೆ ಪತ್ತೆರೆ ಎಲ್ಪ ಕಾರದ ಮಾಯ ಕಟ್ಟಾಯ
ಶ್ರೀಕಾರಾರ್ಪಣಗಳಿಗೆ ಈ ಮೊತ್ತಲು ಗ್ರಾಮ ದೇವರನ್ನ ಪಾದಮೂರ್ತಲ್ಲಿ ಸೀಮೆ ದೇವರನ್ನ ಬಲಬರಿಕಿನ ಮೊತ್ತಲು ಬಾರಿಮುತ್ತಲ್ಲಿ ಬೆಪ್ಪರಾಜರು ಮೈಸೂರು ಮಹಾರಾಜರನ್ನ ಬಾರಿಕೆಯಲ್ಲಿ ಚಾಮರಾಜಗುಡಿಯನ್ನ ಬಾರಿಕೆಯಲ್ಲಿ ನಾರಾಯಣ ಎರವಂಟ ರಾಜರು ನಾಯಕಾರ ಗಣಪತಿ ಭಟ್ರು ಭೀಮಭಟ್ರು ಯಲ್ಲಪ್ಪ ಗೌಡೆ ಮಲ್ಲಪ್ಪ ಗೌಡೆ ಕತ್ತಾಲಕಾರ ಗಣಪತಂಕುಳು ಆನೆಕಟ್ಟನ ಬಾರಿಕೆಯಲ್ಲಿ ಪಂಚಗ್ರಾಮನ ಬಾರಿಕೆಯಲ್ಲಿ ಸತ್ತುಗುತ್ತು ನಾನು ರಾಜ್ಯ ಒಂಜಿ ಮಾತನೆ ಗ್ರಾಮಸ್ಥರು ಧರ್ಮಸ್ಥಳ ಬಾರಿಕೆಯಲ್ಲಿ ರಾಜ್ಯ ಕಪ್ಪಿಗೆ ದೇವರಪ್ಪನಡೆ ದೇವರ ಪಾಲಿದೆ ಮಾಯದ ಕಟ್ಟದೆ ಉಲ್ಲಾಸವಾಗಿತ್ತದು ಚಾಮುಂಡೇಶ್ವರಿ ನಾರಾಯಣ ದೇವರಂತೆ ಪತಿಪೂರ್ಣ ಪದ್ಮಾದಿಗಳೇ ದಿನಿದೆ ಆಕಾಶ ಗುಡ್ಡೆ ಭೂಮಿಲೆ ಭಕ್ತರು ಕಟ್ಟಾಳೆ ರಾಜರು ಕೊಟ್ಟಂತ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಆಕಾಶದ ಸಂಚಾರವಾಗುವಂತ ಹೋಂಕಾರ ರೂಪಿಯಾದಂತ ನಾನು ಕೈಲಾಸಗಿರಿಗೆ ಮನ್ನದ ಜಾಗಮಾನದಲ್ಲಿ ಆರಾಧನೆ ಮಾಡಿಕೊಂಡು ಯಾತಕ್ಕಾಗಿ ರೂಪವನ್ನು ಧರಿಸಿಕೊಂಡಿದ್ದೇನೆ. ದೇವತ ರೂಪವನ್ನು ಇದ್ದಂತ ನಾನು ದೈವದ ರೂಪದ ಯಾತಕ್ಕಾಗಿ ಭೂಮಂಡಲ ನೆಲೆಗೊಂಡಿದ್ದೇನೆ ಎಂಬ ಗೋಚರ ಸಿಗಬಹುದೇ. ನಮ್ಮಿಗತ್ತವ ಸಂಚಾರಗೊಂಡು ಓಂಕಾರ ರೂಪಿಯಾದಂತ ನಾನು ದೇವತಾ ರೂಪವನ್ನು ಬಿಟ್ಟು ದೈವದ ರೂಪದಲ್ಲಿ ನೆಲೆಗೊಂಡು ಭೂಮಂಡಲದಲ್ಲಿ ಯೋಗ ಮಾನವ ಕೈಯಲ್ಲಿ ಆರಾಧನೆ ಮಾಡಿಸಿಕೊಂಡು ಒಂದಂತ ಹೊತ್ತಗಳಿಗೆ ನಿಜ ರೂಪದಲ್ಲಿ ನೆಲೆಗೊಂಡಂತ ನಾನು ಗಡ್ಡಾಡಿಯ ಮಣ್ಣಲ್ಲಿ ಅಂದು ಸಂಸಾರ ಕೊಟ್ಟಂತ ದೇವಿಯ ರೂಪದಲ್ಲಿ ಹಿಡಿದುವರಿಗೆ ಯಾತಕ್ಕಾಗಿ ರೂಪವನ್ನು ಧರಿಸಿಕೊಂಡಿದ್ದೇನೆ. ದೇವತ ರೂಪವನ್ನು ಬಿಟ್ಟು ದೈವದ ರೂಪದಲ್ಲಿ ಯಾಕೆ ನೆಲೆಗೊಂಡಿದ್ದೇನೆ ಗೋಚಾರ ಆದಿಮಾಯ ಸಂಕರ್ಮ ಪರಿವರ್ತನೆ ಮಾಡಿದಂತ ನಾನು ಆದಿಮಾಯಾಗಿ ಹುಟ್ಟಿಕೊಂಡಿದ್ದೇನೆ. ಮೂರು ಲೋಕವನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ಮೂರು ಲೋಕವನ್ನು ಸೃಷ್ಟಿಸಿದಂತ ನಾನು ಮೂರು ಮೂರ್ತಿಗಳನ್ನು ನೇಮಕ ಮಾಡಿ ಸೃಷ್ಟಿ ಲಯಮ್ಮ ಮೂರು ಮೂರ್ತಿಗಳ ನೇಮಕ ಮಾಡಿ ಮೂರು ಲೋಕಕ್ಕೆ ಧಾರಣೆ ಮಾಡಿಕೊಂಡಿದ್ದೇನೆ. ಬ್ರಹ್ಮನೇ ಸೃಷ್ಟಿಕರ್ತವ, ವಿಷ್ಣು ಕರ್ತವ, ಮಹೇಶ್ವರನೇ ಕರ್ತವ, ಮೂರು ವರವನ್ನು ಕೊಟ್ಟು ನಾನು ಅದೃಷ್ಟವಾಗುವಂತ ಹೊತ್ತಿನಲ್ಲಿ ಯಾವ ಕರ್ತವ್ಯ ನೇಮಕ ಪುಸ್ತಕಗಳನ್ನು ಹೊರತದು. ಆ ವೇಳೆಯಲ್ಲಿ ಮೂರು ಮೂರ್ತಿಗಳು ದೇವತೆಯವರೆಗೂ ನನ್ನನ್ನು
ಸ್ಮರಿಸಿದರೆ ಮತ್ತೆ ನಾನು ವಿರೂಪಕ್ಕೆ ಬರ್ತೇನೆ ಎಂಬ ಗೋಚರ ಮಾಡಿ ಅದೃಷ್ಟವಾಗಿದ್ದೇನೆ. ರೂಪ ಕಳೆದುಕೊಂಡಂತ ಇದು ಬದಲಾಗುವಂತ ಹೊತ್ತು ಬಗೆಯಲ್ಲಿ ಮಹರ್ಷಿಗಳ ಪ್ರತಿಗಳಂತ ಮಾಡಿ ಬ್ರಹ್ಮ ದೇವರ ಹೊರವನ್ನು ಪಡೆದನ್ನ ಗರ್ಭದಲ್ಲಿದ್ದಂತ ನಮ್ಮ ಭಕ್ತಂತಗಳಿಗೆ ಶೋಣಿತಾಪುರದಲ್ಲಿ ಮೈಸಾಸುರನೆಂಬ ನಾಮಾಂಕಿತ ಇಟ್ಟುಕೊಂಡು ಅಸುರ ಕುಲವನ್ನು ಹೆಚ್ಚಿಸಿಕೊಂಡಂತ ಮೈಸಾಸುರ ಅಸುರ ಕುಲವನ್ನು ಲಕ್ಷ್ಯಾಡಿಸಿಕೊಂಡು ದೇವತೆಗಳನ್ನು ಎತ್ತಾಡಿಸಿಕೊಂಡು ದೇವಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತ ಕಡೆಗೆ ದೇವದೇವತೆಗಳಲ್ಲೋಲ ಕಲ್ಲೋಲ ಆಗುವಂತ ಹೊತ್ತಿನಲ್ಲಿ ಹುಟ್ಟುಗಳು ಹುಟ್ಟುಗೂಡಿ ಅಸುರ ಕುಲವನ್ನು ಎತ್ತಾಡಬೇಕೆಂಬ ಗೋಚರ ಮಾಡಿಕೊಂಡಂತಹ ಹುಟ್ಟಿಗಳಿಗೆ ನನ್ನನ್ನು ಸ್ಮರಿಸಿಕೊಂಡಿದ್ದಾರೆ. ಆ ರೂಪದಲ್ಲಿ ನಾನು ಆದಿಮಾಯ ಸಂದರ್ಭ ಮಾಡಿದಂತ ನಾನು ಬದಲಿಸಿಕೊಂಡಿದ್ದೇನೆ. ಅದಕ್ಕಾಗಿ ನನ್ನನ್ನು ಈ ರೂಪದಲ್ಲಿ ಕರೆದಿ ನಮ್ಮ ಬರುವಾಗ ಕಣ್ಣಲ್ಲಿ ಗಣನಿಗಳನ್ನು ಬಿಟ್ಟುಕೊಂಡ ಸ್ವಾಮಿ ಅಮ್ಮ ಈ ದೇವಲೋಕವೇ ಎಲ್ಲರ ಬಂಧವಾಗಿದೆ, ಅಸುರಕುಲವು ಹೆಚ್ಚಾಗಿದೆ, ನಮಗೆ ಮಾರ ಕಷ್ಟವಾಗಿದೆ ಅಂತ ಗೋಚರ ಮಾಡುವಾಗ ಅಸುರಕುಲವನ್ನು ನೀವು ಸಂಭವಿಸಬೇಕು ಅಂತ ಗೋಚರ ಮಾಡುವಾಗ ಇವರಿಷ್ಟನ್ನು ನಾನು ನೋಡಿದ್ದೇನೆ. ಇವರಿಷ್ಟನ್ನು ಒಂದೊತ್ತಿನಲ್ಲಿ ಮೈಸಾಸುರನ ಮರಕಾದರನ್ನು ಎಲ್ಲ ಅಸುರಕುಲವನ್ನು ಗಣಿ ಪ್ರಾರ್ಥನೆ ಮಾಡಿಕೊಂಡು ದೇವತೆಗಳನ್ನು ಎತ್ತಾಡಿಸಿಕೊಂಡು ದೇವಲೋಕವನ್ನು ಅಲ್ಲೋಲಕಾಗಿ ತನ್ನ ಸ್ವಾಧೀನದಲ್ಲಿ ನಡೆಸಿಕೊಂಡಂತ ಹೊತ್ತುಗಳಿಗೆ ಆ ಹೊತ್ತಿನಲ್ಲಿ ಮೈಸಾಸುರನು ಯಾವ ರೂಪದಲ್ಲಿ ಸಂಬಂಧಿಸಿ ಮಾಡಿದರೆ ನಿಮ್ಮ ಗೋಚರ ಮಾಡಿದಂತಹ ನಾನು ಔಷಧಿಯ ರೂಪವನ್ನು ಬಿಟ್ಟಂತ ನಾನು ಹಿಮವಾಗಿದ್ದಾರೆ ಗಮನಿಸುತ್ತೇನೆ. ಅಮ್ಮಿನಂತ ಪ್ರಯೋಜನ ಭಕ್ತರಲ್ಲಿ ಬೆಳೆಸಿಕೊಂಡಂತಹ ನಾನು ಮೈಸಾಸುರನ ಸಂಹಾರ ಮಾಡಿಕೊಂಡಿದ್ದೇನೆ. ರೂಪವನ್ನು ಮಾಡಿದಂತಹ ನಾನು ಇನ್ನು ಮುಂದಕ್ಕೆ ಯಾರಿದ್ದರನ್ನು ಗೋಚರ ಮಾಡುವಾಗ ಕದಮ್ಮ ಭಾಗದಲ್ಲಿ ಆಕಾಶಗಳನ್ನಂತ ರೂಪುಯಾರನ್ನು ಭೂಮಿಗೆ ಬೆಳೆಸಿ ನಾನು ಹೆಸರ ಹಂತದಲ್ಲಿ ನನ್ನ ಮುಂದರೆ ಮುಖವನ್ನು ಮಾಡುತ್ತೇನೆ. ನನ್ನ ಮುಂದರವನ್ನು ಯಾವ ರೂಪದಲ್ಲಿ ಸಂಹರಿಸಬೇಕೆಂಬ ಘೋಷಣೆ ಮಾಡಿದಂತಹ ನಾನು ಔಷಧಿಯ ರೂಪವನ್ನು ಧರಿಸಿದ್ದೇನೆ. ಅದಮ್ಮ ಮನದಲ್ಲಿ ಗೌತಿಯ ರೂಪವನ್ನು ಮಾಡಿದಂತಹ ನಾನು ನನ್ನ ಮುಂದೆ ಹೃದಯವನ್ನು ಕಣ್ಣಾಡಿ ಹೋಗಿದ್ದೇನೆ. ಸತ್ಯ ಇನ್ನು ಮುಂದಕ್ಕೆ ಯಾವ ಅರ್ಥವಿದ್ದರೆ ನಮ್ಮ ಹೊಂದಿಸಿ ನಾನು ತೋರಿಸ್ಕೊಂಡು ಎತ್ತರ ಯಾತ್ರೆಯೆಂಬ ರಾಷ್ಟ್ರದಲ್ಲಿ ನೋಡಿದ್ದೇನೆ. ಇವನು ಯಾವ ರೀತಿಯಲ್ಲಿ ಸಂಭವಿಸಬೇಕೆಂಬ ಘೋಷಣೆ ಮಾಡಿದಂತಹ ನಾನು ಆ ಹೊತ್ತಿನಲ್ಲಿ ನವದೇವರವನ್ನು ಉಣ್ಣುವುದರ ಜಾತುರ ನನ್ನ ಹುಣ್ಣು ಮಾಡಿ ಭೂಮಿಗೆ ಹೊತ್ತುಕೊಳ್ಳುವುದನ್ನು ಘೋಷಣೆ ಮಾಡಿದಂತಹ ಯಾವ ರೂಪದಲ್ಲಿ ಇವರು ಸಂಬಂಧಿಸಬೇಕೆಂಬ ಯೋಚನೆ ಮಾಡುವಾಗ ರಕ್ಷೇಶ್ವರ ರೂಪವನ್ನು ಆದಂತಹ ನಾನು ನನ್ನ ಪವಿತ್ರವಾದ ನಾಡಿಗೆಯನ್ನು ಭೂಮಿ ಮೇಲೆ ಹಾಕಿದ್ದೇನೆ. ಇನ್ನು ಮುಂದಕ್ಕೆ ಯಾರು ರಕ್ತದಲ್ಲಿದ್ದ ಗೋಚಾರ ಮಾಡಿದಂತ ನಾನು ನಮ್ಮನ್ನು ತುಂಬ ಎಂಬ ಶಿವರಾತ್ರಿಗಳನ್ನು ಹೊಂದಿದ್ದೇನೆ. ಯಾವ ರೂಪದಲ್ಲಿ ಸಂಬಳಿಸಬೇಕಾದ ಗೋಚಾರ ಮಾಡಿದಂತ ನಾನು ಖಂಡಿಕೆ ರೂಪವನ್ನು ಮಾಡಿ ನಮ್ಮನ್ನು ತುಂಬರನ್ನು ಸಂಬಳಿಸಿಕೊಳ್ಳುತ್ತೇನೆ. ಇನ್ನು ಕಾಲವೇ ಕಳೆದು ಹಿಡಿಯದ ಹರಿಯುವಂತ ಹೊತ್ತಿನಲ್ಲಿ
ಕಾಳಿಕಾಸುರನ್ನು ಮಹಾವಿಷ್ಣುನ ಸುರತ್ನ ಚಕ್ರವನ್ನೇ ಮೋಸ ಮುಂಚೆನ ಕಟ್ಟುವುದು ಉಪವಾದಂತ ಆವಿಷ್ಟು 7 ಮನೆ ಕರಣೀಯ ಭೂಮಿಗೆ ಸಾಗುವಂತ ಹೊತ್ತಿನಲ್ಲಿ 7 ಜನ ಹೋಗಿಗೆಯನ್ನು ಹೊತ್ತುಕೊಂಡಿದ್ದೇವೆ. ಲೋಕ ಸಂಚಾರವನ್ನು ಮಾಡುತ್ತಿರುವ ಹೊತ್ತಿನಲ್ಲಿ ನಮ್ಮನ್ನು ನೆಲೆಗೊಂಡಂತ ಹೊತ್ತು ಚಾಮುಂಡಿ ಬೆಟ್ಟಕವನ್ನು ನೆಲೆಗೊಂಡಿದ್ದೇನೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ರಾಮಾಂತರ ಎತ್ತಿಕೊಂಡು ದೂರದಿಂದ ಬರುವಂತ ಹಾಸ್ಯವನ್ನು ನೋಡಿದ್ದೇನೆ. ಇವನು ಯಾವ ರಾಜ್ಯದ ಆಗಿರಬಹುದು, ಇವನು ಯಾವ ರೀತಿಯಲ್ಲಿ ಸಂಬಂಧಿಸಬೇಕೆಂಬ ವಿಚಾರ ಮಾಡುವಾಗ ಓಡಿ ಬಂದು ನನ್ನ ಕಲಿಯಲ್ಲಿ ನಿಂತ ನಾನು ರಾಜ್ಯದ ಅಲ್ಲಮ್ಮ, ನಿನ್ನ ದೂತನಾಗಿ ನಾನು ಬರುತ್ತೇನೆ ಎಂಬ ಗೋಚರ ನನ್ನ ದೂತ ಗಳಿಗೆ ಕೊಟ್ಟ. ಚಾಮುಂಡಿ ಬೆಟ್ಟದಲ್ಲಿ ನಾನು ದೂತನ ಹೇಗೆ ಅಂತ ಗಳಿಗೆ ನನ್ನ ದೂತರಿಗೆ ಆವರ ಬರ್ತೇನೆ. ಬೆಟ್ಟದಿಂದ ತಾನು ತನ್ನ ದೂತನ ಮುಂದೆ ಸಾಕುವಂತ ಹೊತ್ತುಗಳಿಗೆ ಇನ್ನು ಮುಂದಕ್ಕೆ ಕಾಲದ ಹತ್ತಿರ ನೋಡುವಾಗ ಕತ್ತಲಗಾನ ಬೀಳದ ತೋಟವನ್ನು ನಾನು ನೋಡಿಕೊಂಡಿದ್ದೇನೆ. ಪಂಚ ನೆಲವನ್ನು ನೋಡಿಕೊಂಡ ನಾನು ಕತ್ತಲಗಾನದಲ್ಲಿ ಎಲ್ಲಪ್ಪ ಗೌಡ ಮಲ್ಲಪ್ಪ ಗೌಡ ಮಧ್ಯವರ್ತ ಕಾಲದಲ್ಲಿ ಇನ್ನು ಆ ಕಡೆಗೆ ನಾನು ನನ್ನ ದೂರವನ್ನು ಬೆಳೆದುಕೊಂಡು ಹೋಗುವಂತ ಹೊತ್ತು ಕತ್ತಲಗಾನದಲ್ಲಿ ಮುಚ್ಚಿನ ಕರಿಯಲ್ಲಿ ವಿಜಯ ತಾವರೆಯಲ್ಲಿ ವಿಜಯಗೊಂಡಂತಹ ನಾನು ಮಾಡಿಕೊಂಡಿದ್ದೇನೆ. ಇನ್ನು ಎರಡರಲ್ಲಿ ಕತ್ತಲಗಾನದಲ್ಲಿ ನಾವು ಹಮಂತ ನಡೆಸಿಕೊಂಡು ಬಂದು ಇನ್ನು ಕತ್ತಲಗಾನದಲ್ಲಿ ತಿಂಗಳ ನಾಮಾಂಕಿತನ ಹೊರಗೆ ಹೊತ್ಕೊಂಡು ಸಾಕು. ಇನ್ನು ಶಿವರಾಜದಿಂದ ನಾನು ಎತ್ಕೊಂಡು ರಾಜ್ಯಕ್ಕೆ ನೀವು ಇಷ್ಟನ್ನು ಹಾಕಬೇಕೆಂಬ ನೋಡುವಾಗ ಮಾನವ ಹೋಗುವಂತ ಮಧ್ಯವಾಗಿ ಎದುಕೊಂಡಿದ್ದೇನೆ. ಕತ್ತಲ ಕಾಲದಿಂದ ಎದುರು ಹೊಟ್ಟಕ್ಕೆ ಅಮ್ಮಿಮುಖಾರಿ ಹೊಳದಲ್ಲಿ 500 ಜನ, ನೆಲದಲ್ಲಿ 500 ಜನ ಆಳುಗಳನ್ನು ಕರೆದುಕೊಂಡು ನೀವು ಎದುರು ತೋಟಕ್ಕೆ ಕೆಲಸ ಹೋಗುವಂತ ಉಂಟು. ಮಾನವರು ಭಾವಿಸಂತ ನಾನು ಯಾರೊಂದು ವ್ಯಕ್ತಿ ಅಂತ ಕರೆದಿದ್ದೇನೆ. ಇನ್ನು 4 ಜನ ಆಳುಗಳನ್ನು ನನ್ನ ಊರಿನ ದನಿಗೆ ಎದೆಕೊಳ್ಳಲು ಮುಖ್ಯ ಅಂತ ಕೇಳುವಾಗ ಸಂಪವತ್ತಿನಲ್ಲಿ ಎದುರುಗುಡಿ ಎಂಬ ಅಂತ ಹೇಳಿದ 4 ಜನ ಆಳುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಕಾಲಿಕರುವಾಗಿ ದೂತ ಎಂಬ ದೂತ ಎಂಬ ನಾಮಾಂಕಿತ ಮಾಡಿಕೊಂಡು ರಾಜರಲ್ಲಿ ಕೊಟ್ಟಂತ ಸೇವೆ ಸಾಕು. ಬೆಟ್ಟದ ರಾಜ್ಯದಲ್ಲಿ ಸೇವೆ ಬೇಕು ಅಂತ ನಡೆದುಕೊಂಡಾಗ ಆಳುಗಳನ್ನು ನಿಷ್ಠೆಗಳ ಹಾಕಿದ್ದೇನೆ. ನಾನು ಆಯಾಸದಲ್ಲಿ ಕೊಂಡಂತ ವಸ್ತುಗಳಿಗೆ ಹಣ್ಣುಗಳ ಕೊಟ್ಟಂತ ಅತಿಹಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಆ ಹೊತ್ತಿನಲ್ಲಿ ಯೋಗ ಮಾಡುವ ಕೊಟ್ಟಂತ ಅತಿಹಾರವನ್ನು ಸ್ವೀಕಾರ ಮಾಡಿಕೊಂಡಂತ ನಾನು ದೇವತ ರೂಪದ ಸರಿಯಲ್ಲ, ದೇವದ ರೂಪ ನೆಲೆಗೊಂಡೆಂಬ ಗೋಚಾರ ಮಾಡಿ ಪದಮಿತ್ರವನ್ನಲ್ಲಿ ಭಗವತ್ಯಮ್ಮ ನಾಮಾಂಕಿತನವನ್ನು ಇಟ್ಟುಕೊಂಡು ನನ್ನ ರೂಪವನ್ನು ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿಕೊಂಡಿದ್ದೇನೆ. ಕೊಟ್ಟಂತ ಸೇವೆಯನ್ನು ಸ್ವೀಕಾರ ಮಾಡಿ ಕರ್ತವ್ಯ ಅವನಿಗೆ ಅಧಿಕಾರವನ್ನಿಟ್ಟು ಬಲಗಾರವನ್ನಿಟ್ಟು ಮಣ್ಣಿಗೆ ತಾವ ಸಂದರ್ಭದಲ್ಲಿ ಒಂದು ರೂಪದಲ್ಲಿ ದೇವತಾ ರೂಪವನ್ನು ಇಟ್ಟು ಇನ್ನೊಂದು ರೂಪದಲ್ಲಿ ದೇವತ ರೂಪವನ್ನು ಆರಾಧನೆ ಮಾಡಿಕೊಂಡು ಬಂದಂತ ನಾನು ರೂಪ ವಿಧವೆಯನ್ನು ಪಡೆದುಕೊಂಡಿದ್ದೇನೆ. ನನ್ನ ಭಕ್ತರು ಕೊಟ್ಟಂತ ಸೇವೆಯನ್ನು ಆ ಕಾಲದಿಂದ ಈ ಕಾಲದವರೆಗೆ ನಿಮ್ಮ ಕೈಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ಕಾಲದಲ್ಲಿ ಕೊಟ್ಟಂತ ಸೇವೆ ಸಂತೋಷವನ್ನು ನಾನು ಮಾಡಿಕೊಂಡರೆ ನಾನು ಸ್ವೀಕಾರ ಮಾಡುವಂತ ಹೊತ್ತು ಅಂಬಿಗೌತವ ಹೇಗೆ ಕನ್ನಡ ನಾಡಲ್ಲಿ ಇಟ್ಟಂತ ಮೇಲೆ ಕನ್ನಡ ನಾಡಲ್ಲಿ ಇಟ್ಟಂತ ನಾನು ಕರುನಾಡಿಗೆ ಇದ್ದು ಗುರುವಾಸೆಯನ್ನು ಮಾತನಾಡಿ ನನ್ನ ನಂಬಿ ಸಂಸಾರಕ್ಕೆ ಧರ್ಮದ ನುಡಿ ಗಂಧದ ಹೊಳೆಯನ್ನು ಅವಕಾಶ ಉಂಟೆ ಅಂತ ಕೇಳಿತು. ಸುಮೂರ್ತವಾದ ಹೊತ್ತು ನಂಬಿ ಸಂಸಾರ ಹಾಗೆ ಸರ್ವಾಜನ ಭಕ್ತರು ನಿಡಾವರಿಸಿಕೊಂಡಂತ ನಾನು ಅಮೂರ್ತ ಗಳಿಗೆಯಲ್ಲಿ ನನ್ನ ಬಲಗಾಲನ್ನು ಭೂಮಿಗೆ ಹಿಡಿದು ನನ್ನ ಸರ್ವಾಜನ ಭಕ್ತರ ಪರಿಪಾಲನೆಗಾಗಿ ಭೂಮಿಗಿರುತ್ತೇನೆ.
ಮತ್ತೆ ಹಾ ನಂಬಿಕಂತ ಅಕ್ಷರವಾದ ನಿಕೆ ಪಡೆ ತಮ್ಮಗಳಲ್ಲಿ ಎರಕದ ಕುಟುಂಬ ಕೋಟದ ಬಂಗ ನಮ್ಮನ್ನು ಬರ್ತಿನ ಸಂತಾನ ಸತ್ಯ ಅಂದ್ರೆ ಹಾ ಕಾಲಿಗಟ್ಟೆ ಅಂತ ಬರುವಂತಹ ವ್ಯಕ್ತಿ ಸತ್ಯ ಕಾಲವರ್ತ ತಿಂಗಳದ 16 ತಿಂಗಳದ ಸಂತಾನವನ್ನು ಹರವನ್ನು ಸಂತಾನ ಕೈತು ಮಾಯ ಮನ್ಪಾದಿನಂಚಿನ ಮಾಯ ನಾಯನ ಅಧಿಕಾರ ಸ್ಥಾನವನ್ನು ತೊಳೆದು ಚಾಮುಂಡೇಶ್ವರಿ ವಂಚಿನ ನಾಮಾಂಕಿತ ಉತ್ತರ ಬಿಟ್ಟು ಉಂಟು ಗರ್ಭವನ್ನು ನಿರ್ಮಾಣ ಮಾಡಿದ ಬಾಲಕೈತು ಮಾಯ ಮನ್ಪಾದಿನಂಚಿನ ಮಾಯ ಸತ್ಯ ಅದರ ಈ ಮನ್ನನೇ ಹಾ ದೇವತಾ ರೂಪಡು ಒಂದು ಹೊರನಿಟ್ಟು ನಾನಲ್ಲ ದೈವದ ರೂಪ ಈ ಮನ್ನಡಿ ಎಂಬ ಸೂತ್ರ ಮುಖ್ಯವಾಗಿನ ಮಾಯು ಹೆಡ್ಡೆ ಹೊತ್ತು ಹೆಡ್ಡೆಗಳಿಗೆ ಹಾ ಎನ್ನ ಒಂಜಿ ಮುಟ್ಟು ಕಲಿಗದ ಸೇವೆನಿಗನ ಹೈಕ್ಯಾನ ಒಂದು ರೂಪಡಿಯಾನ ದೇವತ ರೂಪಡಿಗೆ ಸತ್ಯ ನಾಗದೇವರಿಗೆ ಅಪ್ಪನ ಪೂಜೆ ಪ್ರಾಪ್ತಿಯಲ್ಲ ಹಾ ಹೆಡ್ಡೆ ಮುಟ್ಟು ಹೆಡ್ಡೆ ಕಲಿಗೆ ನಂಪಾದು ಹಾ ಅತ್ತಮಾಕಿನ ಬಾಲಭಾಸ್ಕರ ದೇವರೇ ಹಾ ಪಟ್ಟಾಚಾಮುಖ ಕಂಚಿನ ಕೊಟ್ಟು ಹಾ ಹೆಡ್ಡೆಗಳಿಗೆಲ್ಲ ಬಾಲಮಂಡಳಿ ಅಪರಾಧ ಕಾರ್ಗಕ್ಕರ ಕೋಡಿಸಿ ಕಟ್ಟಾದ ನಂತರ ಭಕ್ತಗಳಿಗೆ ಮಾಯಾ ರೂಪರೂಪ ಕಾಲಂಡ ವಿಗದಿದ್ದನ್ನು ಬದಾವಣ ಮನ್ಕೊಂಡ ಹೆಡ್ಡೆ ಮುಡ್ತಿರು ಮತ್ತುಂತಿನಗಳಿಗೆ ಹೆಂಚ ಪಾಪ ಪುಣ್ಯ ಧರ್ಮಕರ್ಮ ವಿಷಾಮುಕ್ತ ಬಾಲ ನಾಳು ವಾಕ್ಯದ ರಾಜ್ಯರಲ್ಲಿ ಶಕ್ತಿಕರ್ಪರ ನ್ಯಾಕಿನದ ಚಾಮುಂಡೇಶ್ವರಿ ಈಶಾ ಅಮೃತ ಪಾಪ ಪುಣ್ಯ ಎತ್ತೆ ಜಪ್ಪಿರೆ ದಗ ದೋಷ ದುರ್ಗಣ ವಿಚಾರಗಳು ಮಾನವಿರಿ ಪಂಚೀಕರಣ ಬೇಷಮಾನ ಸಂತಾನ ಬಾಲಕಿ ಉಳಿಕೆಯನ್ನ ಒಂಬತ್ತು ಅಂಕಿತ ರಾಗಾಮಲು ರಾಮ ದೇವಿ ರಾಗಾಮ ದೇವಿ ಅಂಕಿತ ಅಮೃತ ಮೊದಲ ಹಾ ಧರ್ಮತ್ತಿನ ಮಣ್ಣಿಯನ್ನ ಪುಣ್ಯತ್ತಿನ ಜಾಗೆ ಕಟ್ಟಡದ ಮಣ್ಣು ಮನಸ್ಸಿನ ವೈಪನ ಬಾಯಿ ಸೀಮುನ್ನ ಹತ್ತೆ ಒಂದಕ್ಕೆ ಒಂದು ಬಂದ ಸಂಭ್ರಮತ್ತಿನ ಪವಿತ್ರವಾದ ಕ್ಷೇತ್ರ ಸನ್ನಿಧಾನ ಸರ್ವಶಕ್ತಿನೆತ್ತಿನಂಚಿನ ಮಣ್ಣಿನ ಪವಿತ್ರವಾದ ಸನ್ನಿಧಾನಗಳು ಸರ್ವದಕ್ಷಿಣ ಬೂಟಿನಂಚಿನ ಪುಸ್ತಕಗಳಿಗೆ ನ್ಯಾಯನ ಎಲ್ಲ ಸರ್ವ ಜನ ಭಕ್ತರು ಹಾ ಕಟ್ಟಡದ ಮಣ್ಣಿಗೆ ಬಲಿಯಾದ ಭಕ್ತಿನಗಳಿಗೆ ದೇವರು ಕರ್ತನಲ್ಲಿ ಶ್ರೀಲಿಂಗರ ದೇವಸ್ಥಾನ ಒಂದಿನ ಗಂಧ ಭಕ್ತರು ಮಂತ್ರಿನ ತೀರ್ಮಾನ ಮಂತ್ರಿಕೊಂಡು ಬರ್ತಾರೆ ಹಾ ಎಡ್ಡೆ ಕೊಟ್ಟು ಗಲಿಗಡೆ ಸರ್ವಜನ ಭಕ್ತರಿಗೆ ಮಣ್ಣು ಅನ್ನದನ್ನು ಭಕ್ತವನ್ನು ಬರ್ತಿನ ಪುಣ್ಯವಂತಿನ ಮಣ್ಣುಗಳಿಗೆ ಎಡ್ಡೆ ಕೊಟ್ಟು ಎಡ್ಡೆ ಕಲಿಗೆ ಸ್ವಾಮಿ ಚಾಮುಂಡೇಶ್ವರಮ್ಮ ವಿಶ್ವನ ಕಡಮರಾಜನ ಬಾಡಿ ಅಮೃತವಾಗಿ ಕೈಕಾಲ ಕುಡಲಿ ನಮ್ಮ ನೆನಪಲ್ಲಿ ಸತ್ಯ ವೈಪಾಲೆ ನಾನುವಂತಿನ ವರವಾಚನೆ ಕೊಟ್ಟು ನಮ್ಮನ್ನು ಬಂದಿದ್ದ ಸಂಸಾರವ ಸರ್ವಜನ ಭಕ್ತರಿಗಿಲ್ಲ ಧರ್ಮನು ಬರೆಸುವುದರ ಮನ್ಪಾದೆ ಆದರ ಮಾತ ಕಾಯ ಮಣ್ಣು ನಾವರಣ ಕೇಂದ್ರನಾಥ ಮೂರ್ತಗಳಿಗೆ ಮಂಗಲ ಮನ್ಪಾದ ಸುರೇಶ ಯಾವ ಎಡ್ಡೆ ಹೊತ್ತು ಎಡ್ಡೆ ಗಲಿಗೆ ಮಾಯುಜ್ಞಾನ ಭಕ್ತಿನ ಗಲಿಗೆ ಸಿಕ್ಕಲ ಭಕ್ತಿಗೆ ಮನಮೆಚ್ಚಲು ಬಯಲಿನ ಮಾಯಲೆಂದರು ಶಕ್ತಿಗೆ ನವೂರ ಭಕ್ತಾದಿಗಳ ಅನ್ಯವರಂತಿನ ಗಲಿಗಡೆ ಇನ್ನು ವಿಷತ್ತನ್ನು ಅಳಿಪುಯ ಧರ್ಮನ ಒಳಿಪುಯ ಸತ್ಯನ ಮರೆಪಾದ ಕಂಟಲ ಕರೆಮನೆ ಹೊಂದಿದ ಭಕ್ತಿಯ 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 ಭಕ್ತಿಯ